ಮಂಗಳೂರು ನಗರ ಹೊರವಲಯದ ಕುಡುಪುವಿನಲ್ಲಿ ನಡೆದ ವಲಸೆ ಕಾರ್ಮಿಕರ ಗುಂಪು ಹತ್ಯೆ ಮತ್ತು ರಾಜ್ಯ ಗೃಹ ಸಚಿವರ ಹೇಳಿಕೆಯನ್ನು ಖಂಡಿಸಿ ಎಸ್ಡಿಪಿಐ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ವತಿಯಿಂದ ಬುಧವಾರ ಮಂಗಳೂರು ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಯಿತು. ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಮಾತನಾಡಿ, ಗುಂಪು ಹತ್ಯೆಯ ಪ್ರಮುಖ ರೂವಾರಿ ಸ್ಥಳೀಯ ಬಿಜೆಪಿ ನಾಯಕ ರವೀಂದ್ರ ನಾಯ್ಕ ಆಗಿದ್ದಾನೆ. ಆತನ ಪ್ರಚೋದನೆಯಿಂದಲೇ ಹತ್ಯೆಯಾಗಿದೆ. ಪೊಲೀಸರು ಆತನನ್ನು ಬಂಧಿಸುವ ಬದಲು ಬಿಜೆಪಿ ಸಂಸದರು ಶಾಸಕರ ಕಚೇರಿಯಲ್ಲಿ ಓಡಾಡಲು ಬಿಟ್ಟಿದ್ದಾರೆ ಅಂತ ಆರೋಪಿಸಿದರು. ರಾಜ್ಯ ಗೃಹ ಸಚಿವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರ ನಡುವೆಯೂ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಹಾಗಾಗಿ ಈ ಪ್ರಕರಣದ ಸಮಗ್ರ ತನಿಖೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ತನಿಖಾ ತಂಡವನ್ನು ರಚಿಸಬೇಕು ಅಂತ ರಿಯಾಜ್ ಕಡಂಬು ಆಗ್ರಹಿಸಿದರು. ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಥಾವುಲ್ಲಾ ಜೋಕಟ್ಟೆ, ನಗರ ಜಿಲ್ಲಾಧ್ಯಕ್ಷ ಜಲೀಲ್ ಕೃಷ್ಣಾಪುರ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಗುಂಪು ಹತ್ಯೆಯು ಏಡಿಗಳ ಕೆಲಸ. ತಾಕತ್ತಿಲ್ಲದ ಷಂಡರು ನೀವು. ಸಂಘಿ ನಾಯಕರ ಅಣತಿಯಂತೆ ಪೊಲೀಸರ ಕೆಲಸ ಸಾಗುತ್ತಿದೆ. ಸಂಘೀಯ ಮಾಹಿತಿ ಪಡೆದುಕೊಂಡು ಹೇಳಿಕೆ ಕೊಡುವ ಗೃಹ ಸಚಿವ ಪೊಲೀಸರಿಲ್ಲದ ಮಾಹಿತಿಯೊಂದು ಮಂತ್ರಿಗೆ ಸಿಕ್ಕಿದ್ದು ಎಲ್ಲಿಂದ? ಸಚಿವ ಪರಮೇಶ್ವರ್ಗೆ ಶ್ಯಾಮ್ ಉಸ್ತುವಾರಿ ಸಚಿವರಿಗೆ ಶ್ಯಾಮ್ ಕೊಲೆ ನಡೆಯಿತು. ಆ ಮಾನವಾದಂತಹ ಹೆಣವನ್ನು ಅವರಲ್ಲಿ ಬಿಸಾಡಿ ಹೋದ್ರು. ನಾನು ಕೇಳ್ತಾ ಇರುವಂತದ್ದು, ಈ ಪ್ರದೇಶದ ಪೊಲೀಸ್ ಇಲಾಖೆ, ಅದರಲ್ಲೂ ನಾನು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಆ ವ್ಯಾಪ್ತಿಗೆ ಬರ್ತಕ್ಕಂತಹ ಎಸಿಪಿ ಧನ್ಯಾನಾಯಕರವರನ್ನ, ಆ ಜುಡಿಷಿಯರಿಗೆ ಬರ್ತಕ್ಕಂತಹ ಇನ್ಸ್ಪೆಕ್ಟರ್ ಶಿವಕುಮಾರ್ ಆಳ್ಕೆ ಅವರನ್ನ, ಇಂತಹ ಒಂದು ಹೆಣ ನಿಮಗೆ ಸಿಕ್ಕಿದ್ದು, ಅದರ ಗುರುತು ಪತ್ತೆ ಇಲ್ಲ. ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಅಂತ ನಿಮ್ಗೆ ಗೊತ್ತಿದೆ. ಎಸಿಪಿ ಧನ್ಯಾನಾಯಕರವರೇ, ಕೋಲಿಯಾರ್ನಲ್ಲಿ ನಿಮಗೆ ಸಂಘ ಪರಿವಾರದವರು, ಭಾಜಪದವರು ಒಂದು ಮಸೀದಿಯ ಮುಂದೆ ಘೋಷಣೆ ಕೂಗಿದಕ್ಕೆ ಅಲ್ಲಿ ನಡೆದಂತಹ ಸಣ್ಣ ಒಂದು ಘಟನೆಯನ್ನು ಇಟ್ಟುಕೊಂಡು ಹಲವಾರು ಮನೆಗಳಿಗೆ ದಾಳಿ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ, ಅದೆಷ್ಟೋ ರೌಡಿಗಳನ್ನ, ಸಂಘ ಪರಿವಾರದ ರೌಡಿಗಳನ್ನ ರೌಡಿ ಲಿಸ್ಟ್ನಿಂದ ತೆಗೀಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದ್ರೆ, ನಿಮ್ಮ ಜುಡಿಷಿಯಲ್ ಒಳಗಡೆ ಒಂದು ಅನಾಥವಾದಂತಹ ಶವ ಸಿಕ್ಕಿದೆ. ಶವ ಸಿಕ್ಕಿದ 24 ಗಂಟೆಗಳು ಕಳೆದರೂ ಕೂಡ ತಾವು FIR ದಾಖಲಿಸುವುದಿಲ್ಲ. ಯಾಕೆ? ಅದು ಮಾತ್ರವಲ್ಲ, ನಿಮಗೆ ಆ ಪ್ರದೇಶದಲ್ಲಿ ನಡೆದಂತಹ ಆ ಒಂದು ಗುಂಪು ಹತ್ಯೆಯ ರೂವಾರಿಯಾದಂತಹ, ಆ ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತ ಕೊಲೆಗಾರನೇ ನಿಮಗೆ ದೂರುದಾರನಾಗಿ ಸಿಕ್ಕಿದ್ದಾನೆ. ಅಲ್ಲಿ ಯಾರು ಪ್ರಜ್ಞಾವಂತರು ಇರ್ಲಿಲ್ವೇ? ಒಬ್ಬ ಕೊಲೆಗಾರನನ್ನೇ ನೀವು ಸಾಕ್ಷಿದಾರನಾಗಿ, ಒಬ್ಬ ಕೊಲೆಗಾರನನ್ನೇ ನೀವು ದೂರದಾರನಾಗಿ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಎಸಿಪಿ ಸ್ಥಾನವನ್ನು, ಇನ್ಸ್ಪೆಕ್ಟರ್ ಸ್ಥಾನವನ್ನು ನಾವು ಪ್ರಶ್ನಿಸಬೇಕಾಗಿದೆ. ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗಿದೆ. ನಿಮ್ಮಂತಹ ಕೆಲವು ಮಂದಿಗಳು ಮಾಡುವಂತಹ ಇಂತಹ ಆ ಒಂದು ಸಂಘ ಪರಿವಾರ ಅಥವಾ ಇತರರಿಗೆ ಏಜೆಂಟರಾಗಿ ಮಾಡುವಂತ ಕೆಲಸ ಕಾರ್ಯಗಳಿಂದ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಅದರ ಬೆಲೆಯನ್ನು ತೆರಬೇಕಾಗ್ತದೆ.